ಹರಾಜಿನಲ್ಲಿ ಫ್ಲಾಟ್ ಮತ್ತು ಚಿನ್ನ ಖರೀದಿಸಿ ಕೊಡುವುದಾಗಿ ನಂಬಿಸಿ ಮುಂಬೈ ಮೂಲದ ಉದ್ಯಮಿ ಮಮತಾ ಶೆಟ್ಟಿ ಎಂಬವರಿಗೆ ಉಡುಪಿ ಮೂಲದ ದಂಪತಿ ಸುಹಾಸಿನಿ ಶೆಟ್ಟಿ ಹಾಗೂ ಪತಿ ಪುನೀತ್ ಶೆಟ್ಟಿ ಎಂಬವರು ಸುಮಾರು 4.78 ಕೋಟಿ ರೂಪಾಯಿ ವಂಚನೆ ಎಸಗಿದ್ದಾರೆ ಎಂದು ದಂಪತಿಯ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಮಮತಾ ಶೆಟ್ಟಿಗೆ ದೂರದ ಸಂಬಂಧಿಯಾಗಿರುವ ಸುಹಾಸಿನಿ 2024ರ ಜನವರಿಯಿಂದ ಜೂನ್ ವರೆಗೆ ಹಂತ ಹಂತವಾಗಿ 4.78 ಕೋಟಿ ರೂಪಾಯಿ ಹಣವನ್ನು ವರ್ಗಾಯಿಸಿಕೊಂಡಿದ್ದಾರೆ. ಹರಾಜಿನಲ್ಲಿ ಚಿನ್ನ, ಫ್ಲಾಟ್ ಹಾಗೂ ಸ್ಕ್ರಾಪ್ ವ್ಯವಹಾರದಲ್ಲಿ ಲಾಭಕರ ಹೂಡಿಕೆ ಮಾಡಿಕೊಡುವುದಾಗಿ ನೀಡಿದ ಭರವಸೆಯನ್ನು ನಂಬಿದ ಹಿನ್ನೆಲೆ ತಾನು ಮೋಸ ಹೋಗಿದ್ದಾಗಿ ದೂರನ್ನು ನೀಡಲಾಗಿದೆ. ಆಕೆಯ ಜೊತೆ ಪತಿ ಕೂಡ ಕೈ ಜೋಡಿಸಿದ್ದಾರೆ. 2024ರಲ್ಲಿ ಉಡುಪಿ ಸೈಬರ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿತ್ತು. ಬಳಿಕ ಸುಹಾಸಿನಿ ಶೆಟ್ಟಿ ನ್ಯಾಯಾಲಯದಿಂದ ಪ್ರಕರಣಕ್ಕೆ ಸ್ಟೇ ಆದೇಶವನ್ನು ಪಡೆದಿದ್ರು. ಈ ನಡುವೆ ಕಿಶೋರ್ ಶೆಟ್ಟಿ ಮತ್ತು ನವೀನ್ ಮುಲ್ಕಿ ಎನ್ನುವವರ ಮೂಲಕ ಸಂಧಾನ ಮಾತುಕತೆ ನಡೆದಿದ್ರೂ ಕೂಡ ಅದು ವಿಫಲವಾಗಿದೆ. ಇದೀಗ ಸುಹಾಸಿನಿ ಮತ್ತು ಪತಿ ಮಣಿಪಾಲದಿಂದ ಮಂಗಳೂರಿಗೆ ಸ್ಥಳಾಂತರಗೊಂಡು ಮಂಗಳೂರಿನಲ್ಲೂ ಕೂಡ ಇದೇ ರೀತಿಯ ಮೋಸವನ್ನ ಮಾಡಿದ್ದಾರೆ. ಆರೋಪಿಗಳ ವಿರುದ್ಧ ಸೂಕ್ತವಾದ ಕಾನೂನು ಕ್ರಮವನ್ನು ಕೈಗೊಂಡು ತನಗೆ ನ್ಯಾಯವನ್ನ ದೊರಕಿಸಿಕೊಡುವಂತೆ ಮಮತಾ ಶೆಟ್ಟಿ ಮಂಗಳೂರು ಪೊಲೀಸ್ ಆಯುಕ್ತರನ್ನ ಸಂಪರ್ಕಿಸಿ ಮರು ತನಿಖೆಗೆ ಮನವಿಯನ್ನ ಮಾಡಿರುವುದಾಗಿ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಮೋಸ ಮಾಡುವಂತ ಸುಹಾಸಿನಿ ಶೆಟ್ಟಿ ಮತ್ತು ಪುನೀತ್ ಶೆಟ್ಟಿ ಅವರು ನಮ್ಮಿಂದ ಹಣ ಪಡೆದು ವ್ಯವಹಾರಕ್ಕಂತ ಹಣ ಪಡೆದು ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡಿ ಹೋಗಿರುತ್ತಾರೆ. ಮತ್ತೆ ಇತ್ತೀಚೆಗೆ ಕೂಡ ಇವರು ಇಂಥ ವ್ಯವಹಾರವನ್ನು ಮಾಡುತ್ತಿದ್ದಾರೆ. ಮಂಗಳೂರಿನ ಒಂದು ಹುಡುಗನಿಂದ ತಮ್ಮನಿಗೆ ಹೃದಯಾಘಾತ ಎಂದು 25 ಲಕ್ಷ ಹಣವನ್ನು ಪಡೆದುಕೊಂಡು ಚೆಕ್ ಕೊಟ್ಟು ಚೆಕ್ ಬೌನ್ಸ್ ಮಾಡಿರುತ್ತಾರೆ. ಇತ್ತೀಚೆಗೆ ನಾವು ಮಂಗಳೂರಿನ ಕಮಿಷನರ್ ಆಫೀಸ್ಗೆ ಹೋಗಿರುತ್ತೇವೆ. ಅವರು ನಮಗೆ ರೀಇನ್ವೆಸ್ಟಿಗೇಷನ್ಗೆ ಸಹಾಯ ಮಾಡುತ್ತವೆ ಎನ್ನುವ ಭರವಸೆ ಕೊಟ್ಟಿರುತ್ತಾರೆ. ಇಂಥ ತುಂಬ ಇಲ್ಲೀಗಲ್ ಎಲ್ಲ ನಡೀತಾ ಇದೆ ಮಂಗಳೂರಲ್ಲಿ. ದಯಮಾಡಿ ಯಾರು ಕೂಡ ಇಂಥ ಎಲ್ಲ ವ್ಯವಹಾರಕ್ಕೆ ಹಣ ಹಾಕಬಾರದಂತ ನಮ್ಮ ವಿನಂತಿ. ಮತ್ತು ಇವರಿಗೆ ಸಹಕಾರ ಮಾಡುತ್ತಿರುವಂತಹ ನವೀನ್ ಕೊಳಚಿಕಂಬಳ ಮುಲ್ಕಿ ಇವರು ತುಂಬ ಇವರಿಗೆ ಉಪಕಾರ ಮಾಡ್ತಾ ಇದ್ದಾರೆ. ಮತ್ತು ಕಿಶೋರ್ ಶೆಟ್ಟಿ ಅವರು ಕೂಡ ಮಾಡ್ತಾ ಇದ್ದಾರೆ. ನಾವು ಎಲ್ಲರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕಂತ ಕಮಿಷನರ್ ಹತ್ರ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ರಿಕ್ವೆಸ್ಟ್ ಮಾಡಿರುತ್ತೇವೆ. ದಯಮಾಡಿ ಪೊಲೀಸ್ನವರು ನಮಗೆ ಇಂಥವರಿಗೆಲ್ಲ ಫ್ರಾಡ್ ಮಾಡುವುದನ್ನು ನಿಲ್ಲಿಸಲು ಸಹಕಾರ ಮಾಡಬೇಕೆಂದು ನಾವು ಕೇಳಿಕೊಳ್ಳುತ್ತೇವೆ.